ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವವನ್ನು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾರಥ್ಯದಲ್ಲಿ ಪುತ್ತೂರಿನಲ್ಲಿ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥ ಅಪೇಕ್ಷೆಯನ್ನು ಇಡೀ ಸಮಾಜ ಅದನ್ನು ಅಪೇಕ್ಷೆ ಪಟ್ಟಿದೆ. ಸನ್ಮಾನ್ಯ ಮಂಟನೂರು ಸಂಜೀವರು ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಇದನ್ನು ನಡೆಸಬೇಕು ಅಂತ ಹೇಳುವುದಕ್ಕೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಪ್ರಾಯಶಃ ತುಂಬ ಸಂತೋಷ ಆಗ್ತಾ ಇದೆ. 58ನೇ ಈ ಜಯಂತ್ಯೋತ್ಸವ ನಾವು ಮಂಗಳೂರಿನಲ್ಲಿ ಮಾಡಿದ್ದೇವೆ. ಒಂದು ಅದ್ಭುತ ಕಾರ್ಯಕ್ರಮ ಆಗಿತ್ತು. ಸುಮಾರು 50-60 ಸಾವಿರ ಜನ ಅಂದು ಸೇರಿದ್ರು. ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣರು ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ರು. 68ರದ್ದು ಮತ್ತೆ ಮಂಗಳೂರಿನಲ್ಲಿ ನಾವು ಅದ್ಭುತವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈ ಬಾರಿ ಮಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಅವರ ಈ ಜಯಂತ್ಯೋತ್ಸವ ನಡಿಬೇಕು ಅಂತ ಹೇಳುವಂಥದ್ದು ಒಂದು ಸ್ವಾಮೀಜಿಯವರ ಮನಸ್ಸಿನ ಭಾವನೆ ಕೂಡ. ಈಗಿರುವಂಥ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಯವರು ಅವರು ಕೂಡ 10 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ 10 ವರ್ಷದ ಈ ವಾಸ್ತವಿಕವಾಗಿ ಇದು ಯಾವುದೋ ಒಂದು ಶೋಗೆ, ಕೇವಲ ಒಂದು ಪ್ರಚಾರಕ್ಕೆ ಮತ್ತೊಂದಕ್ಕೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಒಂದು ಅದ್ಭುತವಾದಂಥ ಮಠ. ಅವರು ಕೊಟ್ಟ ಸುಮಾರು 464 ವಿದ್ಯಾಸಂಸ್ಥೆಗಳು, ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಎಲ್ಲ ವಿದ್ಯಾಸಂಸ್ಥೆಗಳು ರಾಜ್ಯದ, ದೇಶದ ಮತ್ತು ಅಮೆರಿಕದಂತಲ್ಲಿ ಕೂಡ ಇರುವಂಥ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವಂಥದ್ದು ಕುರುಡರ ಶಾಲೆ, ಕಿವಿ ಇಲ್ಲದವರಿಗೆ, ಕಿವಿ ಕೇಳಿಸದವರಿಗೆ ಅವರಿಗೆ ವಿಚಾರ ತಿಳಿಸುವಂಥ ಪ್ರಯತ್ನಕ್ಕಾಗಿ ಕಿವುಡರ ಶಾಲೆ, ಅಂಗವಿಕಲರಿಗೆ ಬೇಕಾದಂಥ ಪ್ರತ್ಯೇಕ ವ್ಯವಸ್ಥೆಗಳು, ಇವತ್ತು ಭಾರಿ ಪ್ರಾಮುಖ್ಯವಾದಂಥ ಗೋರಕ್ಷಣೆಗೆ ಸಂಬಂಧಪಟ್ಟು ಗೋಶಾಲೆಗಳು, ಈ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ರೀತಿಯಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಶೇಷವಾಗಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕಾಲಘಟ್ಟದಲ್ಲಿ ಅದು ಮುಟ್ಟದಂಥ ಜಾಗ ಇಲ್ಲ. ಒಂದು ಸಮುದಾಯದ ಅದು ಮಠ ಆಗಿದ್ರೂ ಕೂಡ ಅದನ್ನು ಎಲ್ಲ ಸಮುದಾಯಕ್ಕೆ ಸೀಮಿತ ಮಾಡಿ ಇಡೀ ದೇಶಕ್ಕೆ ಕೂಡ ತನ್ನದೇ ಆದಂಥ ಒಂದು ಸಾರ್ವಜನಿಕ ಸೇವೆಯಲ್ಲಿ ವ್ಯವಸ್ಥೆಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥ ಕಾರ್ಯಕ್ರಮ ಇದಾಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಸಮಾಜ ಮತ್ತು ನಮ್ಮ ವಿಶೇಷವಾಗಿ ಆತಿಥ್ಯ ವಹಿಸಿಕೊಂಡಂಥ ಪುತ್ತೂರಿನ ಒಕ್ಕಲಿಗ ಸಮಾಜ ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನು ಮಾಡಿರುವಂಥದ್ದು ಮತ್ತು ರಾಜ್ಯದ ಎಲ್ಲ ಪ್ರಮುಖರು ಇದರಲ್ಲಿ ಭಾಗವಹಿಸುವಂಥದ್ದು. ನನ್ನ ಅನಿಸಿಕೆ ಪ್ರಕಾರ ಸುಮಾರು 7-8 ಜನ ಮಂತ್ರಿಗಳು ಭಾಗವಹಿಸ್ತಾರೆ. ರಾಜ್ಯ ಒಕ್ಕಲಿಗ ಸಮಾಜದ ಅಧ್ಯಕ್ಷರು ಭಾಗವಹಿಸ್ತಾರೆ ಮತ್ತು ಎಲ್ಲ ಸಮುದಾಯದವರಿಗೂ ಕೂಡ ನಾವು ಎಲ್ಲ ಸಮುದಾಯದವರಿಗೂ ಕೂಡ ನಾವು ಆತಿಥ್ಯವನ್ನು ನೀಡಿದ್ದೇವೆ. ಕಾಂಗ್ರೆಸ್ನ ನೇತಾರರಾದಂಥ ಡಿ.ಕೆ. ಶಿವಕುಮಾರ್, JDSನ ನೇತಾರರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಇವರಲ್ಲೆಲ್ಲ ನಾವೆಲ್ಲರೂ ಪರ್ಸನಲ್ ಆಗಿ ಅವರಲ್ಲಿ ಮಾತಾಡಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಖಂಡಿತವಾಗಿ ನಾವು ಇವತ್ತನ್ನು ಭಾಗವಹಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಜ್ಞಾಪಕ ಇದೆ, 58ನೇ ವರ್ಧಂತ್ಯೋತ್ಸವ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣರು ಆಗಿನ ಮುಖ್ಯಮಂತ್ರಿಯವರು ಅವರು ಮುಂಬಯಿಯ ಕಾರ್ಯಕ್ರಮದಲ್ಲಿ ಅವತ್ತು ಇರಲೇಬೇಕಾಗಿತ್ತು. ಆದರೆ ಆ ದಿನ ಇಲ್ಲಿ ಮಂಗಳೂರಿನಲ್ಲಿ ಸೇರಿದಂಥ ಆ ಜನಸಮೂಹವನ್ನು ನೋಡಿ ವಿಶೇಷ ವಿಮಾನ ಮಾಡಿ ಅವರು ಇಲ್ಲಿಗೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ನೋಡಿದರೆ ಒಂದು ಸ್ವಾಮೀಜಿಯವರ ಆ ಕೆಲಸ ಕಾರ್ಯ ಒಂದು ನಡೆದಾಡುವಂಥ ದೇವರು ಅಂತ ಹೇಳ್ಬೋದು. ಒಂದು ಪವಾಡ ಸದೃಶವಾದಂಥ ರೀತಿಯಲ್ಲಿ ಅವರು ಮಾಡ್ತಾ ಇರುವಂಥ ಸಾರ್ವಜನಿಕ ಸೇವೆಗಳಿರ್ಬೋದು. ಇದನ್ನು ಈ ಸರಿ ಆ ಸೌಭಾಗ್ಯ ಪುತ್ತೂರಿನಲ್ಲಿ ಸಿಕ್ಕಿದೆ. ನಾನು ಹಿಂದೆ ಪುತ್ತೂರು ಕ್ಷೇತ್ರವನ್ನು ಪ್ರತಿನಿಧೀಕರಿಸ್ತಾ ಇದ್ರು ಕೂಡ ಇವತ್ತು ಸನ್ಮಾನ್ಯ ಮಂಟನೂರು ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ಅವರ ನೇತೃತ್ವದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಹಿಂದಿನ ದಿನಗಳಲ್ಲಿ ಮಂಗಳೂರಿನ ಆತಿಥ್ಯ ವಹಿಸಿದ್ದು ನಮ್ಮೊಟ್ಟಿಗಿರುವಂಥ ಉಮೇಶ್ವರೇ ಅಂದಿನ ಖಜಾಂಚಿಯಾಗಿ ಕೂಡ ಈ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದರು. ಇವತ್ತು ನಾವು ಅದರ ಪೂರ್ವಭಾವಿ ಸಭೆಗಳನ್ನು ಸಾಕಷ್ಟು ಬಾರಿ ಪುತ್ತೂರಿನಲ್ಲಿ ಈಗಾಗಲೇ ಮಾಡಿದ್ದಾರೆ. ಇವತ್ತು ನಾನು ಊರಿಗೆ ಬಂದ ಕಾರಣ ನಾವು ಎಲ್ಲರಲ್ಲಿ ಸೇರಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಪ್ರತಿಯೊಬ್ಬರೂ ಬರಬೇಕು, ಇದರಲ್ಲಿ ಭಾಗವಹಿಸಬೇಕು. ನಿಮ್ಮದು ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡಿದವರಿಗೆ ಗೌರವ ಸಮರ್ಪಣೆ ಮಾಡುವುದು ಕೂಡ ಸಮಾಜ ಸೇವೆ. ಆದ ಕಾರಣ ಈ ಮಠಕ್ಕೆ, ಈ ಸ್ವಾಮೀಜಿಯವರಿಗೆ ಒಂದು
ಗೌರವ ಸಮರ್ಪಣೆ ಮಾಡುವಂಥ ಈ ಕೆಲಸ ಕಾರ್ಯದ ಸಂದರ್ಭದಲ್ಲಿ ನೀವು ಭಾಗಿಗಳಾದರೆ ನಿಮಗೂ ದೇವರು ಪುಣ್ಯ ಬರ್ತದೆ. ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ತನಕ ಸಂಪತ್ತು ಎಲ್ಲವನ್ನು ಕೊಡುವಂಥ ಸಂಗತಿಗಳಾಗ್ತದೆ. ಈ ಅವಕಾಶ ನಮಗೆ ಯಾವಾಗಲೂ ಸಿಕ್ಕೋದಿಲ್ಲ. 58, 68, 78 ಎಷ್ಟು ಅದ್ಭುತವಾದಂಥ ಒಂದು ಸಂಬಂಧ ಈ ಜಿಲ್ಲೆಯಲ್ಲಿರುವಂಥ ಈ ಭಾವನಾತ್ಮಕವಾದಂಥ ವಿಚಾರಗಳಲ್ಲಿ ಒಟ್ಟಾಗುವಂಥ ನಾವೆಲ್ಲರೂ ಸೇರಿ ಮಾಡುವಂಥದ್ದು. ಎಲ್ರಿಗೂ ನನ್ನ ಸ್ವಾಗತ. ನನ್ನ ನಿರೀಕ್ಷೆ ಪ್ರಕಾರ ಇಲ್ಲಿ ಈಗಾಗಲೇ ಇಲ್ಲಿಯ ನಮ್ಮ ಪುತ್ತೂರಿನ ಸುಳ್ಯದ ಗೌಡ ಸಮಾಜ, ಬೆಳ್ತಂಗಡಿ ಗೌಡ ಸಮಾಜ, ವಿಟ್ಲಗೌಡ ಸಮಾಜ ಮತ್ತು ನಮ್ಮ ಮಂಗಳೂರಿನ ಗೌಡ ಸಮಾಜ, ಕಡಬ ಗೌಡ ಸಮಾಜ ಇವರೆಲ್ಲ ಸೇರಿದ ನಿರೀಕ್ಷೆಯಂತೆ ಹತ್ರ 1 ಲಕ್ಷದ ಹತ್ತಿರ ಜನ ಸೇರಬಹುದು ಅಂತ ಹೇಳುವಂಥ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಇದೊಂದು ಪುತ್ತೂರಿನ ಇತಿಹಾಸದಲ್ಲೇ ಒಂದು ಅದ್ಭುತ ಕಾರ್ಯಕ್ರಮ ಆಗುತ್ತೆ. ಆದ ಕಾರಣ ಇತಿಹಾಸದಲ್ಲೇ ಆಗ್ತಾ ಇರುವಂಥ ಅದ್ಭುತ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದರೆ ನಿಮಗೂ ಅದರ ಬಗ್ಗೆ ಹೇಳಲಿಕ್ಕಾಗುತ್ತೆ. ನಾನು ಇದರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದ್ದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ವಿನಯಪೂರ್ವಕವಾದಂಥ ವಿನಂತಿಯನ್ನು ಮಾಡ್ತೇನೆ. ಬನ್ನಿ, ಭಾಗವಹಿಸಿ, ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ಳಿ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಮಹಾಲಿಂಗೇಶ್ವರ ಕೂಡ ನಿಮಗೆ ತುಂಬು ಹೃದಯದ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗೆ.